ಭರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೀವನದಲ್ಲಿ ಎಷ್ಟು ಮುಖ್ಯವೆಂದು ಸವಿವರವಾಗಿ ತಿಳಿಸಿದ್ದಾರೆ. ಇಸ್ಕಾನ್ ಸಂಸ್ಥೆಯು ಹರೇ ಕೃಷ್ಣ ಮಂತ್ರವು ಎಲ್ಲರೂ ಜಪಿಸಿದಂತೆ ಎಂದು ಅಭಿನಂದಿಸಿದ್ದಾರೆ. ದೇವರು ಧನ್ಯವಾದಗಳು ಪ್ರಭು. ಈಗ ವೇದಿಕೆಯಲ್ಲಿ ನೆರವೇರಿಸಿ ವೇದಿಕೆಯಲ್ಲಿ ಆಸನವಾಗಿರುವ ಇಸ್ಕಾನ್ ಪ್ರಮುಖರಾದವರ ಇನ್ನೊಬ್ಬರು ನಮ್ಮ ಎಲ್ಲರಿಗೂ ಮತ್ತೆ ಡಾಕ್ಟರ್ ಬಶಿ ಈ ಚಿತ್ರದಲ್ಲಿ ನಮ್ಮ ಮುಸ್ಲಿಮರಲ್ಲಿ ನನ್ನ 2,000 ವರ್ಷದಿಂದ ನಮ್ಮ ಕೃಷ್ಣ ಮಂದಿರ ಸ್ಥಾಪನೆ ಅವಾಗ ಸ್ಥಾಪನೆ ಮಾಡಿಕೊಂಡು ಬಂದಿದ್ದೇನೆ. ಅದರಿಂದ ನನಗೆ ಇಡೀ ಜಗತ್ತಿಗೆ ನಮ್ಮ ಕೃಷ್ಣ ಮಂದಿರದ್ದು ಒಂದು ಹೆಸರು ಜಗತ್ತಿಗೆ ಸಾರವಾಗಿದೆ. ಅದರಲ್ಲಿ ನಮ್ಮ ಇಸ್ಕಾನ್ನವರು ನಾವು ಸಹ ಇಸ್ಕಾನ್ನ 50 ವರ್ಷದವರೆಗೆ ನೆಲೆಯಾಗಿದ್ದೇವೆ. ಅವರದ್ದು ಪ್ರತಿಯೊಂದು ಸಂದೇಶವನ್ನು ಅದಕ್ಕೆ ಕೃಷ್ಣನ ಸಂದೇಶವನ್ನು ಎಲ್ಲರಿಗೂ ಹುಟ್ಟು ಹಾಗೆ ಪ್ರಚಾರ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ನಾವು ಒಬ್ಬರು ಮಾಡ್ಕೊಳ್ತಾ ಅದನ್ನು ಸೇರಿಕೊಂಡು ಇದಕ್ಕೆ ಇಸ್ಕಾನ್ ಎಂಬುದಾಗಿ ಪ್ರತಿಯೊಂದು ವಿಚಾರಗಳು ನನಗೆ ಸಹಭಾಗಿಯಾಗಿದೆ. ಅದು ಇನ್ನೊಂದು ವಾರದ ಸ್ವಾಮೀಜಿಯವರು 14ನೇ ಸ್ವಾಮೀಜಿಯರು ಅವರು ಉಡುಪಿಯಲ್ಲಿ ಈ 2 ಪರ್ಯಾಯಗಳು 2 ವರ್ಷ ಪರ್ಯಾಯ ಮಾಡಿದ್ದಾರೆ. ಹಾಗಾಗಿ ಈ ಸಂಸ್ಥೆ ಶ್ರುತಿ ಸ್ವಾಮೀಜಿಯವರಿಗೆ ಈ ಎಲ್ಲ ಕೃಷ್ಣನ ವಿಷಯ ಎಲ್ಲರಿಗೆ ಪರ್ಯಟನೆ ಮಾಡಿ ಕೃಷ್ಣನ ವಿಷಯ ಸಾರ್ವಜನಿಕರಿಗೆ 16 ವರ್ಷ ಗಣಪತಿಯು ಲಕ್ಷ್ಮಿಯು ನಮ್ಮ ಹಾಗಾಗಿ ಇವತ್ತು 10 ವರ್ಷದಲ್ಲಿ ಅವರಿಂದ ಈಗ ವಿಷಯ ಅವರಿಗೆ ಮನಸ್ಸಿಗೆ ಹೋಗಿ ಅವರನ್ನು ಈ ಹೇಳಿದ್ದೇನೆ. ಮತ್ತೆ
हरिणी कृष्ण ज्योति नायर माताजी, सुमंगल माताजी, नेत्र मोहन माताजी। संगीता मैया माताजी। नेत्र मोहन माताजी। ಈಗ ಸತೀಶ್ ಹೋಗಿ ಪ್ರಮಾಣ ಪತ್ರ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರೀದೇವಿ ಮಾತಾ ವಿದ್ಯಾಲಕ್ಷ್ಮಿ ಎಲ್ಲರೂ ಜೋರಾಗಿ ಕೆಲಸ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಗೌರವ ಮಾತಾಡಿ ನಮಿತಾ ಮಾತಾಡಿ ಪರೀಕ್ಷೆ ತುಳಸಿ ಮಾತಾಡಿ ಕಾಂಚನ ಮಾತಾಡಿ
ವಿದ್ಯಾರ್ಥಿಗಳಿಗೆ ಭಾರತಿ ಪುರಕಾರ ರಣವಿ ಸಾಗರಮ್ಮ ಲತಾ ಪ್ರಕಾಶ್ ಕುಮಾರ್ ಪ್ರದೀಪ್ ಕುಮಾರ್ ಭಾರತಿ ಅಗಸ್ತ್ಯ ಫಲದಾಯ ಸುಮನ ಉಪಾಸನೆ ಪುಷ್ಪಲತಾ ರಾವ್ ಶ್ರೇಯಾ ಎಸ್ ಸುಧಾ ಕೆ ಅಗಸ್ತ್ಯ ಫಲದಾಯ ಸುಮನ ಮಾತಾಡ್ತಾರೆ. ಧನ್ಯವಾದಗಳು. ಈಗ ಗತಿಶಾಸ್ತ್ರಿ ಕೊಡಲಿಕ್ಕೆ ಇಚ್ಛಿಸುತ್ತಿದ್ದಾರೆ. ಸುದೀಪ್ ಪ್ರಭು ಅವರ ನೇತೃತ್ವದಲ್ಲಿ ಸಚಿವ ಪ್ರಭು ಮತ್ತು ಸುದೀಪ್ ಪ್ರಭು ಅವರು ವಿದ್ಯಾರ್ಥಿಗಳಿಗೆ
You can say that now open for Prashant. ಹರಿಕೃಷ್ಣ ಸರ್ ನಾವು ಇಂದು ಈ ಕಾರ್ಯಕ್ರಮವನ್ನು ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ನಮ್ಮ ಎಲ್ಲರಿಗೂ ಸಹ ಈ ವೇದಿಕೆಯಿಂದ ಸೊ ಅವರಿಗೆ ನಾವು ವಂದನೆ ಮಾಡುತ್ತಾ ಕಾರ್ಯವನ್ನು ಮುಕ್ತಾಯಗೊಳಿಸುತ್ತೇವೆ. ಮತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾದ ವಿದ್ಯಾರ್ಥಿಗಳು ಇಲ್ಲಿ ತೆಗೆದುಕೊಂಡ ವಿದ್ಯಾರ್ಥಿಗಳು ವೀಕ್ಷಿಸುತ್ತಿದ್ದಾರೆ. ಅವರೆಲ್ಲರಿಗೂ ನಾನು ವಿನಂತಿ ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. They will not take question. Yes.
What do they